ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಲಾವಣ್ಯ ಎಂಬ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಆರೋಪಿ ಚೇತನ್ ಆತ ಈ ಕೊಲೆಗೆ ಬಳಸಿದ್ದಲ್ಲ ಮಾರಕಾಸ್ತ್ರ ಉಪ್ಪಿನಂಗಡಿಯಲ್ಲಿ ಖರೀದಿಸಿದ್ದ. ಈ ಕಾರಣಕ್ಕೆ ಉಪ್ಪಿನಂಗಡಿಯಲ್ಲಿ ಬುಧವಾರ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಯಿತು. ಲಾವಣ್ಯಳನ್ನ ಕೊಲೆಗೈಯುವಂತಹ ಬಗ್ಗೆ ಆತ ಪೂರ್ವ ಯೋಜನೆಯನ್ನ ಹೊಂದಿದ್ದ, ಅಂದ್ರೆ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಆಕೆಯನ್ನ ಸಾಯಿಸಬೇಕು ಅನ್ನುವಂತಹ ವಿಚಾರವಾಗಿ. ಹಾಗಾಗಿ ಆತ ಜುಲೈ 16ಕ್ಕೆ ಈ ಘಟನೆ ನಡೆದದ್ದು, ಆಕೆಯ ಮರ್ಡರ್ ಆಗಿರುವಂಥದ್ದು. ಜುಲೈ 15ಕ್ಕೆ ಉಪ್ಪಿನಂಗಡಿಯ ಅಲ್ಲಿ ಒಂದು ಕೃಷಿ ಸಲಕರಣೆಗಳ ಒಂದು ಮಾರಾಟ ಮಳಿಗೆ ಇದೆ, ಅಲ್ಲಿಗೆ ಭೇಟಿಯನ್ನ ಕೊಡ್ತಾನೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಕೃಷಿಕರು ಏನು ಬೇಕಾದಂತಹ ಏನು ಸಲಕರಣೆಗಳನ್ನು ಬಳಸ್ತಾರೆ ಅಂತಹ ಒಂದು ಅಂಗಡಿ ಅದು. ಆ ಕೃಷಿ ಸಲಕರಣೆಗಳ ಮಾರಾಟ ಮಳಿಗೆಯಲ್ಲಿ ಭೇಟಿ ನೀಡಿ ಅಲ್ಲಿ ಒಂದು ಉದ್ದನೆಯ ಕತ್ತಿಯನ್ನು ಪರಿಶೀಲಿಸ್ತಾನೆ. ಅಂದ್ರೆ ಈ ಕೃಷಿಕರು ಹೆಚ್ಚಾಗಿ ಬೇರೆ ಬೇರೆ ಕಾರ್ಯಗಳಿಗೋಸ್ಕರ ಉದ್ದನೆಯ ಕತ್ತಿಯನ್ನು ಏನು ಬಳಸ್ತಾರೆ ಕೃಷಿ ಚಟುವಟಿಕೆಗಳಿಗೋಸ್ಕರ, ಅದರ ಬೆಲೆಯನ್ನು ಕೂಡ ಕೇಳ್ತಾನೆ. ಆದರೆ ಅಲ್ಲಿಂದ ಬೆಲೆಯನ್ನ ಕೇಳಿ ಆ ಬಳಿಕ ಅಲ್ಲಿಂದ ಹೋಗ್ತಾನೆ. ಹೊರ ಹೋಗಿ ಬೇರೆಲ್ಲೋ ವಿಚಾರಿಸಿ ಯತ್ನಿಸಿ ಮರಳಿ ಅದೇ ಮಳಿಗೆಗೆ ಬಂದು ಕತ್ತಿಯನ್ನು ಖರೀದಿಸ್ತಾನೆ. ಕಾಗದದಿಂದ ಸುತ್ತುವರೆದು ಪ್ಯಾಕ್ ಮಾಡಲಾದಂತಹ ಕತ್ತಿಯನ್ನ ಅಲ್ಲೇ ಸ್ವಲ್ಪ ಹೊತ್ತು ಇರಿಸಿ ಹೊರ ಹೋದಾತ ಬಳಿಕ ಬಂದು ಕತ್ತಿಯನ್ನು ಪಡೆದುಕೊಂಡು ಹೋಗಿರುವಂತಹ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದ ಸಂಗ್ರಹದಲ್ಲಿ ಗೋಚರಿಸಿದೆ. ಈ ಬಗ್ಗೆ ತನಿಖಾಧಿಕಾರಿಗಳು ಆರೋಪಿ ಚೇತನ್ನ ಮುಖವನ್ನ ಕಪ್ಪು ಬಟ್ಟೆಯಿಂದ ಮರೆಮಾಚಿ ಸ್ಥಳಕ್ಕೆ ಕರೆತಂದಿದ್ರು. ನಿನ್ನೆಯ ದಿವಸ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಎಲ್ಲ ಆತ ಈ ಕೊಲೆಗೆ ಸಂಬಂಧಪಟ್ಟಂತೆ ಆತ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಿದ್ದಾನೆ ಆ ಎಲ್ಲ ಭಾಗದಲ್ಲಿಯೂ ಕೂಡ ಮಹಜರು ಪ್ರಕ್ರಿಯೆ ಆಗುತ್ತೆ. ಮೊನ್ನೆಯ ದಿವಸ ಬಿಸಿ ರೋಡ್ನ ಬಸ್ ಸ್ಟ್ಯಾಂಡ್ನಲ್ಲಿ ಮಹಜರು ಪ್ರಕ್ರಿಯೆ ಆಗಿತ್ತು. ಆತ ಆಕೆಯನ್ನು ಬೆನ್ನಟ್ಟಿಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿರುವಂತಹ ವಿಚಾರ, ಯಾವ ರೀತಿ ಕೊಲೆ ಮಾಡಿದ ಮತ್ತು ಯಾವ ರೀತಿ ಆ ಪ್ರಕ್ರಿಯೆಗಳು ನಡೆಯಿತು ಅನ್ನುವಂಥದ್ದನ್ನು ಮರುಸೃಷ್ಟಿ ಮಾಡುವುದಕ್ಕೆ ಮಹಜರು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಒಂದು ರೀತಿ ಅಲ್ಲಿ ಆದಂತಹ ಎಲ್ಲ ವಿಚಾರಗಳನ್ನು ಆತನಿಂದ ಸರಿಯಾಗಿ ಮಾಹಿತಿಯನ್ನು ಪಡೆದು ಆ ಬಳಿಕ ಆ ಕತ್ತಿಯನ್ನು ಎಲ್ಲಿ ಪಡೆದಿದ್ದ, ಹೇಗೆ ಪಡೆದಿದ್ದ, ಈ ಮರ್ಡರ್ಗೆ ಈ ಒಂದು ಕೊಲೆಗೆ ಆತ ಯಾವ ರೀತಿಯ ಪ್ಲಾನ್ ಅನ್ನು ಮಾಡಿದ್ದ, ಅವೆಲ್ಲ ವಿಚಾರವನ್ನು ಕೂಡ ಮಹಜರು ಮಾಡ್ತಾರೆ. ಹಾಗಾಗಿ ಆ ಬಳಕೆ ಮಾಡಿದಂತಹ ಕತ್ತಿ ಅದು ದೊಡ್ಡ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಅದನ್ನು ಕೂಡ ಇಲ್ಲಿ ಖರೀದಿಸಿದ್ದ, ಹೇಗೆ ಖರೀದಿಸಿದ್ದ, ಎಷ್ಟು ಹಣವನ್ನು ನೀಡಿದ್ದ, ಎಲ್ಲವನ್ನು ಕೂಡ ಮಹಜರು ಪ್ರಕ್ರಿಯೆ ಆಗಿರುವಂಥದ್ದು. ಸದ್ಯ ಮುಂದಿನ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಇನ್ನಷ್ಟೇ ನಡಿಬೇಕಾಗಿದೆ. ಯಾಕಂತ ಹೇಳಿದ್ರೆ ಈತ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ ಜುಲೈ 16ಕ್ಕೆ ಕೊಲೆ ಆದರೆ ಜುಲೈ 17ಕ್ಕೆ ಆತನನ್ನು ಬಂಧನೆ ಮಾಡ್ತಾರೆ. ಆದರೆ ಆ ಬಳಿಕ ಆತ ಸುಮಾರು 11 ದಿವಸಗಳ ಕಾಲ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ. ಈಗ ಆತನನ್ನು ಮೊನ್ನೆಯ ದಿವಸ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆ ಬಳಿಕ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆ ಬಳಿಕ ಮಹಜರು ಪ್ರಕ್ರಿಯೆಗಳು ನಡೆದಿದೆ. ಈಗ ನಿನ್ನೆಯ ದಿವಸ 2ನೇ ಹಂತದ ಮಹಜರು ಪ್ರಕ್ರಿಯೆಗಳು ಉಪ್ಪಿನಂಗಡಿಯಲ್ಲಿ ನಡೆದಿತ್ತು.